ಹಾಯ್, ನೀವು ಸೌಖ್ಯ ಅಲ್ವಾ? ಸಂಡೇ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಆದರೆ ಎಲ್ಲ ಸಂಡೇನೂ ಫನ್ ಡೇ ಆಗಿರಲ್ಲ. ಕೆಲವು ಬೋರಿಂಗ್ ಡೇ ಆಗಿರುತ್ತೆ, ಇನ್ನು ಕೆಲವು ವರ್ಕಿಂಗ್ ಡೇನೇ ಆಗಿರುತ್ತೆ. ವಾರ ಪೂರ್ತಿ ಸಂಡೇಗಾಗಿ ಕಾಯ್ತೇವೆ. ಆದರೆ ಸಂಡೇ ಬಂದಾಗ ನಾಳೆ ಮಂಡೇ ಬರುತ್ತೆ ಅಂತ ಟೆನ್ಷನ್ ಮಾಡಿನೇ ದಿನ ಕಳೆದು ಬಿಡ್ತೇವೆ ನಾವು. ಕೆಲಸ ಇದ್ದರೆ ಯಪ್ಪ ಕಷ್ಟ ಅಂತೀವಿ, ಕೆಲಸ ಇಲ್ಲ ಅಂದರೆ ಅಯ್ಯೋ ಬೋರ್ ಅಂತೇವೆ. ಒಟ್ಟಾರೆ ನಮಗೆ ಯಾವುದು ಸಹ ಬೇಡ. ಹೊರಗಡೆ ಹೋಗಿ ಕೆಲಸ ಮಾಡೋದು ಒಂದು ಕಡೆ ಆದರೆ ನಮ್ಮ ಮನೆ ಕೆಲಸ ಮಾಡೋದು ಇನ್ನೊಂದು ಕಡೆ. ಕೆಲಸ ಯಾವುದಿದ್ರೂ ಅದರಲ್ಲಿ ಒಂದು ಸಂತೋಷ ಇರ್ತದೆ. ಇವತ್ತೆಲ್ಲ ತೆಂಗಿನಕಾಯಿ ಸುಲಿದು ಕೊಬ್ಬರಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಇದೆಲ್ಲ ಅವನು ಮಾಡ್ತಾವನೆ ಅನ್ಕೊಂಡ್ರಾ? ಹ್ಞೂ ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ತೆಂಗಿನಕಾಯಿ ಸುಲಿಯೋದು ತುಂಬ ಕಷ್ಟ ಅನಿಸ್ತಿದೆಯಾ? ಆದರೆ ಕರೆಕ್ಟ್ ಟೆಕ್ನಿಕ್ ಗೊತ್ತಿದ್ರೆ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಮುಗಿಸ್ಬೋದು. ನೋಡಿ ಇವತ್ತು ನಾನು ಎಷ್ಟು ಫಾಸ್ಟಾಗಿ ಮುಗಿಸ್ತಿದ್ದೀನಿ ಅಂತ. ಇದು ಬರೀ ಕೆಲಸ ಅಲ್ಲ, ಒಂಥರ ಫಿಸಿಕಲ್ ಎಕ್ಸಸೈಸ್ ಕೂಡ. ಅಗ್ರಿ ಲೈಫ್ ಇಷ್ಟ ಇರೋರು ಒಂದು ಲೈಕ್ ಮಾಡಿ ಆಯಿತಾ? ನೋಡಿ, ಇದು ಬರೀ ಕಬ್ಬಿಣ ಅಲ್ಲ, ಇದೊಂದು ಜಿಯೋಮೆಟ್ರಿ. ಇದಕ್ಕೆ ಸೂಲೆಂಕಿ ಅಂತ ಹೇಳ್ತಾರೆ. ಇದನ್ನು ಉಪಯೋಗಿಸಿ ತೆಂಗಿನಕಾಯಿ ಸುಲಿಯೋದು ಒಂದು ಕಲೆ. ಅದರಲ್ಲಿ ಒಂಥರ ಮಾಸ್ ಫೀಲ್ ಇರುತ್ತೆ. ಎಲ್ಲರೂ ಜಿಮ್ಗೆ ಹೋಗಿ ಡೆಡ್ ಲಿಫ್ಟ್ ಎಲ್ಲ ಮಾಡ್ತಾರೆ, ಆದರೆ ನಮ್ಮದು ಸ್ವಲ್ಪ ದೇಸಿ ಸ್ಟೈಲ್. ಜಿಮ್ಮಲ್ಲೆಲ್ಲ ದುಡ್ಡು ಕೊಟ್ಟು ವೆಯ್ಟ್ ಎತ್ತೋದಕ್ಕಿಂತ ಮನೆಯಲ್ಲಿ ಇಂಥ ಕೆಲಸ ಮಾಡಿದರೆ ಬಾಡಿನೂ ಫಿಟ್, ಕೊಬ್ಬರಿನೂ ಹಿಟ್ಟು. ನನಗಂತೂ ಇದು ಬರೀ ಕೆಲಸ ಅಲ್ಲ, ಒಂಥರ ಕಲೆ. ಸರಿಯಾಗಿ ಕಟ್ ಮಾಡಬೇಕು, ಇಲ್ಲಾಂದರೆ ಕೈ ಡ್ಯಾಮೇಜ್ ಆಗೋದಂತೂ ಪಕ್ಕ. ನೋಡೋಕೆ ಇದು ಸುಲಭ ಅನಿಸುತ್ತೆ, ಆದರೆ 150 ಕಾಯಿ ಸುಲಿದ ಮೇಲೆ ಗೊತ್ತಾಗುತ್ತೆ ಆ ನೋವು. ಆದರೆ ಒಂದು ವಿಷಯ ಗೊತ್ತಾ, ಈ ಕೆಲಸದಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಉಂಟಲ್ಲ, ಅದು ಯಾವ AC ಜಿಮ್ನಲ್ಲಿ ಕೂಡ ಸಿಗೋದಿಲ್ಲ. ಫೈನಲ್ ರಿಸಲ್ಟ್ ನೋಡಿ. ಜಿಮ್ಗೆ ಹೋಗದೆ ಬಾಡಿನೂ ಫಿಟ್, ಮನಸ್ಸಿಗೂ ಖುಷಿ, ಮತ್ತು ಮನೆ ಕೆಲಸನೂ ಮುಗಿಸಿದಾಗಾಯಿತು. ಇಷ್ಟೆಲ್ಲ ತೆಂಗಿನಕಾಯಿ ಸುಲಿದು ಪಾಪ ನನಗೂ ಸುಸ್ತಾಗಿರುತ್ತೆ ಅಲ್ವಾ? ಈ ಸುಸ್ತು ತೆಗೆಯುವ ಮ್ಯಾಜಿಕ್ ಕೂಡ ನಮ್ಮ ಮನೆಯಲ್ಲೇ ಉಂಟು. ನೋಡಿ, ನಮ್ಮ ಮನೆಯಲ್ಲೇ ಬೆಳೆದ ಬಾಳೆಹಣ್ಣು. ಇದರಲ್ಲಿರುವ ಫ್ರೆಶ್ನೆಸ್ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಇದಕ್ಕೆ ಬೇಕಾದ್ದನ್ನೆಲ್ಲ ಸೇರಿಸಿ ಜ್ಯೂಸ್ ಮಾಡಬೇಕು. 1 ನಿಮಿಷದಲ್ಲಿ ರೆಡಿಯಾಗುತ್ತೆ ನಮ್ಮ ನ್ಯಾಚುರಲ್ ಎನರ್ಜಿ ಡ್ರಿಂಕ್. ಸುಸ್ತೆಲ್ಲ ಮಂಗಮಾಯ. ಇದು ನಿಜವಾಗ್ಲೂ ಸಂಡೇ ಸ್ಪೆಷಲ್ ರಿಫ್ರೆಶ್ಮೆಂಟ್. ನಮ್ಮ ದೇಸಿ ಕಲ್ಚರ್ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ.